ಕೋಸ್ಟಲ್ ಕನ್ನಡ ಡಬಲ್ ಧಮಾಕ. ವಿಕ್ರಮ್ ರಾವ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಹಾಗೂ ಸೂರಜ್ ಶೆಟ್ಟಿ ಅವರು ನಟರಾಗಿ ಆ್ಯಕ್ಟ್ ಮಾಡಿರುವಂತಹ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಕೋಸ್ಟಲ್ ವುಡ್ ಸ್ಟಾರ್ ನಿರ್ದೇಶಕ ಕೆ ಸೂರಜ್ ಶೆಟ್ಟಿ ಅವರು ಕತೆ ಸಂಭಾಷಣೆ ಬರೆದ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಚಿತ್ರದ ಫಸ್ಟ್ ಲುಕ್ ರಿಲೀಸ್ಗೆ ದಿನಗಣನೆ ಶುರುವಾಗಿದೆ. ಸೆಪ್ಟೆಂಬರ್ 8ರಂದು ಬೆಳಗ್ಗೆ 10:30ಕ್ಕೆ ಈ ಚಿತ್ರದ ಫಸ್ಟ್ ಲುಕ್ ಅನ್ನು ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ರಿವೀಲ್ ಮಾಡಲಿದ್ದಾರೆ. ರಕ್ಷಿತ್ ಚಿನ್ನು ನಿರ್ದೇಶನದಲ್ಲಿ ಮೂಡಿಬರ್ತಿರುವ ಈ ಚಿತ್ರಕ್ಕೆ ವಿಕ್ರಮ್ ರಾವ್ ಬಂಡವಾಳ ಹೂಡಲಿದ್ದಾರೆ. 2. D55 ಟೈಟಲ್ ರಿವೀಲ್ ಡೇಟ್ ಫಿಕ್ಸ್. ಡಿ ಫ್ಯಾನ್ಸ್ ಮಾಡಿದ್ದೇನು? ಶೈಲಜಾ ನಾಗ್ ಮತ್ತು ಬಿ ಸುರೇಶ್ ನಿರ್ಮಾಣದ ಡಿ ಬಾಸ್ ಅವರ 55ನೇ ಚಿತ್ರದ ಟೈಟಲ್ ರಿವೀಲ್ ಬಗ್ಗೆ ಚಿತ್ರತಂಡ ನಿನ್ನೆಯಷ್ಟೇ ಪೋಸ್ಟರ್ ರಿಲೀಸ್ ಮಾಡಿತ್ತು. ಹರಿಕೃಷ್ಣ ನಿರ್ದೇಶನದ ಈ ಚಿತ್ರದ ಟೈಟಲ್ ಏನೆಂಬುವ ಕುತೂಹಲ ಇಡೀ ಕನ್ನಡ ಚಿತ್ರಪ್ರೇಮಿಗಳಿಗೆ ಇದೆ. ಹೀಗಿರುವಾಗ ಡಿ ಫ್ಯಾನ್ಸ್ಗಳ ಕ್ರೇಜ್ ಕೇಳಬೇಕಾ? ದರ್ಶನ್ ಅಭಿಮಾನಿಗಳು ಏನೇನ್ ಮಾಡಿದ್ರು ಅದರ ಒಂದು ಝಲಕ್ ನಿಮ್ಮ ಮುಂದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.